ವಿಚಾರ ನಮ್ಮ ಮೀನುಗಾರರ ಸಮಸ್ಯೆ. ಬಿಜೆಪಿಯವರು ಪಾಪ ಬಹಳ ಇಲ್ಲಿ ಮತದಾರರ ಬೆಂಬಲವನ್ನು ಪಡೆದರು. ಮಗವೀರ ಅಲ್ಲ, ಮತದಾರರ ಬೆಂಬಲ ವಿಶೇಷವಾಗಿ ಎಲ್ಲ ವರ್ಗದವರ ಬೆಂಬಲ ಕೂಡ ಪಡೆದು ಒಂದು ಸೀಟ್ ಬಿಟ್ರೆ ಹಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಗೆದ್ಕೊಂಡ್ರು. ಎಲ್ಲ ಹಿಂದುಳಿದವರು ಎಲ್ಲ ವರ್ಗದವ್ರಿಗೂ ತೆಗೆದುಕೊಂಡು ಮಾಡಿದ್ರು. ಅದ್ರಲ್ಲಿ ನಮ್ದೇನು ತಕರಾರು ಏನಿಲ್ಲ. ಆದ್ರೆ ಇವತ್ತು ಅವ್ರಿಗೆ ಆಗ್ತಾ ಇದೆ ನೋವು. ನಾನು ಬರೀ ಸಬ್ಸಿಡಿ ಒಂದೇ ವಿಚಾರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಸಬ್ಸಿಡಿ ವಿಚಾರ ಜಾಸ್ತಿ ಇದ್ದಿದ್ದು ಕಡಿಮೆ ಆಗಿದೆ. ಇವತ್ತು ಫಿಶರ್ಮೆನ್ ಈ ಮಂಗಳೂರಿನಲ್ಲಿ ಈ ಪೋರ್ಟ್ನ ಏನು ವಹಿವಾಟ ಇಲ್ಲ ಅಂದರೆ ಈ ಮಂಗಳೂರಿಗೆ ಬೆಲೆನೇ ಇಲ್ಲ. ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಎಲ್ಲ ಕೂಡ ಈ ಸಮುದ್ರದ ಮುಖಾಂತರ ಆಗ್ತಾ ಇದೆ. ಈ ಮೀನುಗಾರಿಕೆಯಿಂದನೇ ಆಗ್ತಾ ಇದೆ. ಮೀನಲ್ಲದೆ ಸಮುದ್ರದ ಸಾಗಾಣಿಕೆಯಿಂದ ಇಲ್ಲಿ ಆಗ್ತಾ ಇದೆ. ಅದಕ್ಕೆ ಇವತ್ತು ಎಲ್ಲ ಒಂದು ಆರ್ಥಿಕ ಚಟುವಟಿಕೆ ಕೂಡ ಇವತ್ತು ಇಲ್ಲಿದೆ. ಸಣ್ಣ ಒಬ್ಬ ಮೀನಿನ ವ್ಯಾಪಾರ ಮಾಡೋದ್ರಿಂದ ಹಿಡಿದು ಮೀನು ಹಿಡಿಯೋದ್ರಿಂದ ಹಿಡಿದು ಅವ್ರು ಯಾರು ಕೂಡ ನೀವು ಅಸಂಘಟಿತ ಕಾರ್ಮಿಕರು ಅಂತೇಳಿ ಸೇರಿಸಿಲ್ಲ. ಅವ್ರಿಗೆ ಯಾವ ಕಾಂಪನ್ಸೇಷನ್ ಇಲ್ಲ. ಸಬ್ಸಿಡಿ ಅಂತೂ ಬರೀ ಕೆಲವರು ಮಾತ್ರ ಅನೌನ್ಸ್ಮೆಂಟ್ ಮಾಡಿದ್ರಿ. ಅದು ಕೂಡ 4 ತಿಂಗಳಿಂದ ಆ ಸಬ್ಸಿಡಿ ಇಲ್ಲ. ಈ ಸುಮಾರು 300 ಕಿಲೋಮೀಟರ್ ದೂರ ಏನು ಈ ಸುತ್ತಮುತ್ತಲು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇಲ್ಲಿಂದ ಏನು ನಮ್ಮ ನಾರ್ತ್ ಕೇಂದ್ರ ಎಲ್ಲ ಸೇರ್ಕೊಂಡಿದೆ, ಎಲ್ಲ ಕಡೆ ಬರೀ CRZ ಬರೀ 50 ಮೀಟರ್ಗೆ ಸೀಮಿತ ಮಾಡಿದ್ದೀರಿ. ಅದೇ ಮಂಗಳೂರಿನಲ್ಲಿ, ಇದು ಗೋವಾನಲ್ಲಿ ಮತ್ತು ಕೇರಳದಲ್ಲಿ 150 ಮೀಟ್ರು ಅಲ್ಲಿಲ್ಲ. ಇಲ್ಲಿ 150 ಮೀಟರ್ ಮಾಡಿದ್ದೀರಿ. ಅಲ್ಲಿ 50 ಮೀಟರ್ ಇದೆ. ಕೇರಳದಲ್ಲಿ ಎಷ್ಟಿದೆ, ಗೋವಾದಲ್ಲಿ ಏನಿದೆ ಅಷ್ಟೇ ಈ ರಾಜ್ಯದಲ್ಲೂ ಕೂಡ ನೀವು ಇಡಬೇಕು. ಇದು ಕೇಂದ್ರ ಸರ್ಕಾರ ಕಾನೂನು, ರಾಜ್ಯ ಸರ್ಕಾರ ಕಾನೂನು. ಇವನ್ನೆಲ್ಲ ಕೂಡ ಯಾರು ಈ ಸಮುದ್ರದ ಪಕ್ಕದಲ್ಲಿ ಯಾರು ಬದುಕ್ತಾ ಇದ್ದಾರೆ ಅವರೆಲ್ಲ ಸಾವಿರಾರು ವರ್ಷದಿಂದ ಇದ್ದಾರೆ. ಸೊ ಈಗೇನು ಯಾವ ಹೊಸ ಕಾನೂನು ಕೂಡ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಹಿಂಗೆ ಆಮೇಲೆ ಅವರು ಸಾಲ ತೆಗೆದುಕೊಳ್ಬೇಕಾರೆ ಎಲ್ಲ ಮಣ್ಣನ ಮಕ್ಕಳು, ರೈತರು, ಬೇರೆ ಬೇರೆ ಸಮಾಜದವರು ಆಸ್ತಿ ಪಾಸ್ತಿಗಳೆಲ್ಲ ಕೇಳ್ತಾರೆ. ಅವನು ಸಮುದ್ರದಲ್ಲಿ ನಮ್ಗೆ ಯಾವ ಆಸ್ತಿ ಅವನು ತೋರ್ಸಕ್ಕಾಗ್ತದೆ? ಏನಾದ್ರು ಜಮೀನು ಏನಾದ್ರು ಸಮುದ್ರದಲ್ಲಿ ಹೊಲ ಉಳುವನಿಗೆ ಭೂಮಿ ಅಂತ ನಾವು ಇಲ್ಲಿ ಕೊಟ್ಟು ಅವನು ಸಮುದ್ರದಲ್ಲಿ ಈಜವನಿಗೆ, ಮೀನು ಹಿಡಿಯೋನಿಗೆ, ಮೀನು ತರೋನಿಗೆ ಅವನಿಗೆ ಏನಾದ್ರು ನಾವು ಪಟ್ಟ ಏನಾದ್ರು ಕೊಟ್ಟಿದ್ದೀವ? ಏನು ಕೊಟ್ಟಿಲ್ಲ. ಸರ್ಕಾರವೇ ಗ್ಯಾರಂಟಿ ಆಗಬೇಕು. ಅವನೆಲ್ಲ ಸಾಲಗಳು ಕೂಡ ಗೌರ್ಮೆಂಟೇ ಗ್ಯಾರಂಟಿ ಆಗಿ ಅವನಿಗೆ ಹಣವನ್ನು ಕೊಡಿಸೋವಂಥ ಕೆಲಸವನ್ನು, ಬ್ಯಾಂಕ್ಗಳಲ್ಲಿ ಹಣವನ್ನು ಕೊಡಿಸೋವಂಥ ಕೆಲಸ ಆಗಬೇಕು. ಹೀಗೆ ಬೇಕಾದಷ್ಟು ಅವನ ಸಮಸ್ಯೆಯನ್ನು ನಾನು ಗಮನಿಸಿದ್ದೇನೆ. ಇನ್ನು ಕೆಲವು ವಿಚಾರಗಳಿಲ್ಲಿದೆ. ಅದೆಲ್ಲ ನಾಳೆ ನಾನು ಉಡುಪಿಯವರ ಹತ್ರ ನಾನು ಮಾತಾಡಿ ಕೂಡಲೇ ಸಬ್ಸಿಡಿಯನ್ನು ಕೊಡಬೇಕು, ರಿಲೀಸ್ ಮಾಡಬೇಕು. CRZ ಝೋನು ತಮಿಳುನಾಡಲ್ಲಿ ಏನಿದೆ, ಇದು ಕೇರಳಲ್ಲಿ ಏನಿದೆ, ಗೋವಾ ಏನಿದೆ, ಅದೇ ಪ್ರಕಾರ 50 ಮೀಟರ್ಗೆ ನಿಗದಿ ಮಾಡಬೇಕು. ಸಾಲವನ್ನು ಗೌರ್ಮೆಂಟೇ ಗ್ಯಾರಂಟಿ ಆಗಬೇಕು. ಮತ್ತು ಬೇರೆ ಬೇರೆ ಸ್ಕೀಮ್ಸ್ ಕೆಲವಿದೆ, ಅದನ್ನು ನಾನು ಉಡುಪಿ ಮಾಧ್ಯಮದವ್ರ ಮುಂದೆ ನಾನು ಮಾತಾಡ್ತೇನೆ. ಇನ್ನೇನಾದ್ರು ತಾವೇನಾದ್ರು ತಮ್ಮದೇನಾದ್ರು ಪ್ರಶ್ನೆಗಳಿತ್ತು ಅಂದರೆ ಈ